ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಾವು ನಮ್ಮ ಅಡುಗೆ ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಜ್ಯೂಸ್ ಇರ್ಬೋದು, ವೆಜ್ ಆರ್ ನಾನ್ ವೆಜ್ ಎಲ್ಲ ರೀತಿಯ ರೆಸಿಪಿಗಳನ್ನು ಮಾಡ್ತೇವೆ. ಆದರೆ ಇವತ್ತಿನ ನಮ್ಮ ಗೆಸ್ಟ್ ಆದಂಥ ಧನ್ಯಲತಾ ಅವರು ಯಾವ ರೀತಿ ಅಡುಗೆ ಮಾಡ್ತಾರಂತ ನೋಡೋಣ. ಇನ್ಯಾಕೆ ತಡ, ಅವರ ಹತ್ರನೇ ಹೋಗಿ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ ಇದ್ದೀರಾ? ಓಕೆ, ಇವತ್ತು ನಮಗೆ ಏನನ್ನು ಹೇಳ್ಕೊಡ್ತಿದ್ದೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಅಂತ ಅಲ್ಲ ಇದು, ಬಟ್ ನಾವು ಯಾವಾಗಲೂ ಆಯಾಯ ಸೀಸನ್ಗಳಲ್ಲಿ ಆಗುವಂತಹ ಹಣ್ಣುಗಳಾಗಲಿ ತರಕಾರಿಗಳಾಗಿ ತಿನ್ಬೇಕು. ಹಾಗಾಗಿ ನಾವು ಆ್ಯಸ್ ಯೂಶುವಲ್ ಮಾಡುವಂತಹ ಸಜ್ಜಿಗೆ, ನಾವು ಸಜ್ಜಿಗೆ ಎಲ್ಲ ಕರೆಯೋದು. ಹೌದು, ಬೇರೆಯವರೆಲ್ಲ ಉಪ್ಮಾ ಅಂತ ಕರೀತಾರೆ. ಸ್ಪೆಷಲ್ ಆಗಿ ತುಂಬಾ. ಹಾಗೆ ಕ್ಯಾರೆಟ್ ಅನ್ನು ಬಳಸಿ ಕ್ಯಾರೆಟಿನದೇ ಒಂದು ಉಪ್ಮಾ ಮಾಡ್ತಾ ಇದ್ದೇನೆ. ಈಗ ನಮ್ನೆ ಉದ್ದದ ಒಂದು ಕ್ಯಾರೆಟ್ ಬರ್ತದೆ, ಅದನ್ನು ನೋಡುವಾಗ ಅದರಿಂದ ಏನಾದ್ರೂ ಮಾಡುವ ಅಂತ ಅದು ನಮ್ಗೆ ಊಟಿಯಲ್ಲೆಲ್ಲ ಸಿಗ್ತದೆ ಅಂತ. ಅದರಿಂದ ಒಂದು ಉಪ್ಮಾ ಅಂದ್ರೆ ಸಜ್ಜಿಗೆ ಮಾಡ್ತಿದ್ದೇನೆ. ಮತ್ತೆ ಈಗಲೇ ಸಿಗುವಂತಹ ನೆಲ್ಲಿಕಾಯಿ, ಚಳಿಗಾಲದಲ್ಲಿ ಅದನ್ನು ತುಂಬಾ ಯೂಸ್ ಮಾಡ್ಬೇಕಂತೆ. ಹೇರ್ ಫಾಲ್ ತುಂಬಾ ಆಗೋದು ಯಾವಾಗ ಚಳಿಗಾಲದಲ್ಲಿ. ಹಾಗಾಗಿ ಅದರದೊಂದು ಜ್ಯೂಸ್. ಓಕೆ, ಸ್ಪೆಷಲ್ ಅಂತಾನೆ ಹೇಳ್ಬೋದು. ಕ್ಯಾರೆಟ್ ಮತ್ತೆ ಜ್ಯೂಸ್. ಓಕೆ, ಮಾಡ್ಕೊಳ್ಳೋಣ. ಓಕೆ, ಬನ್ನಿ. ಓಕೆ ಮೇಡಮ್, ಫಸ್ಟ್ ಯಾವುದು ಮಾಡ್ತಿದ್ದೀರಾ? ಈಗ ಫಸ್ಟಿಗೆ ಕ್ಯಾರೆಟ್ ಇದು ಮಾಡುವ. ಕ್ಯಾರೆಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಓಕೆ, ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ ಸುರಿಗೆ. ಈಗ ಬಿಸಿ ಆಗುವಾಗ ಮೊದಲು ನಾವು ರವವನ್ನು ಹುರಿದುಕೊಳ್ಳೋಣ. ಈಗ ನಾವು ಒಂದು ಬೌಲ್ ತಗೊಂಡ್ರೆ 2 ಬೌಲ್ನಷ್ಟು ನಮಗೆ ಕ್ಯಾರೆಟ್ ಬೇಕು. ಯಾಕೆಂದರೆ ಇದು ಕ್ಯಾರೆಟ್ ಇದೆ ಉಪ್ಮಾ, ಅದರಿಂದಾಗಿ. ಮತ್ತು ಈ ಒಂದು ರವ ನಾವು ಬೇಯಿಸಿದ ಕೂಡಲೇ ಡಬಲ್ ಆಗ್ತದೆ. ಅದಕ್ಕೋಸ್ಕರ ಅದರದೇ ಫ್ಲೇವರ್ ತುಂಬ ಬೇಕು ಹೇಳಿ ನಾವು ಈ ಮಕ್ಕಳೆಲ್ಲ ಕ್ಯಾರೆಟ್ ಎಲ್ಲ ತಿನ್ನದವರು, ಕೆಲವರು ಹೀಗೆ ಕೊಟ್ಟರೆ ರಾ ಹೇಳಿ ತಿನ್ನೋದಿಲ್ಲಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡಿದರೆ ಬಹಳ ಉತ್ತಮ ಅಂತ. ಸ್ವಲ್ಪ 1 ಕಪ್ ರವೆಗೆ 2 ಕಪ್ಪಿನಷ್ಟು ಕ್ಯಾರೆಟ್ ತುರಿ, ಇದನ್ನು ನಾನು ತುರಿದಿಟ್ಟುಕೊಂಡಿದ್ದೇನೆ. ಮತ್ತೆ ಬಾಯಿಗೆ ಸಿಕ್ಕದಾಗೆ ಸಾಕ್ತದೆ, ಅದರ ಫ್ಲೇವರ್ ಅದರಲ್ಲಿ ಹೋಗ್ತದೆ. ಈಗ ಸುರಿಗೆ ಡ್ರೈ ರೋಸ್ಟ್ ಮಾಡೋದು ಇದನ್ನು. ಅಂದ್ರೆ ಇದು ಡಿಶ್ ಅಂದ್ರೆ ನೀವೇ ಮಾಡ್ಕೊಂಡದ? ಹೌದು, ನಾನಂದ್ರೆ ಏನಾದ್ರೂ ಒಂದೊಂದೊಂದು ಟ್ರೈ ಮಾಡ್ತೇನೆ. ಅದರಲ್ಲಿ ಇದೊಂದು ನಿಮ್ದೇ ಡಿಶ್ ಅಂತ ಹೇಳ್ಬೋದು. ಮತ್ತೆ ಗೊತ್ತಿಲ್ಲ, ಕೆಲವರೆಲ್ಲ ಮಾಡಿರ್ತಾರಲ್ಲ, ನಮಗೆ ಅದು ಗೊತ್ತಾಗುದಿಲ್ಲ. ತುಂಬ ಕ್ರಿಯೇಟಿವ್ ಆಗಿ ಅಡಿಗೆ ಮಾಡುವವರು ತುಂಬ ಮಂದಿ ಇದ್ದಾರಪ್ಪ, ತುಂಬ ಜನ ಇದ್ದಾರೆ, ನಮಗೆ ಗೊತ್ತಾಗುದಿಲ್ಲ. ಮತ್ತೆ ಹೀಗೆ ಯೂಟ್ಯೂಬಲ್ಲೆಲ್ಲ ಹೋದ್ರೆ ಗೊತ್ತಾಗ್ತದೆ, ಕೆಲವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಮಾಡಿ ಅಡಿಗೆ ಮಾಡ್ತಾರೆ. ಹೌದು, ಕರೆಕ್ಟ್. ಈವನ್ ಮತ್ತೆ ಇದು ಮಾಡಿದ ಮೇಲೆ ನನಗೆ ಆಯ್ತು, ಈ ಸಿಹಿ ಕುಂಬಳ ಉಂಟಲ್ಲ, ಮಾಡ್ಲಿಲ್ಲ ನಾನು ಇನ್ನೊಂದ್ಸತಿ, ಅದನ್ನು ನನಗೆ ಮಾಡಬೇಕು ಅಂತ ಉಂಟು. ಇನ್ನೊಂದ್ಸಲ ಅದನ್ನು ಹಾಕಿ ಟ್ರೈ ಮಾಡಿ. ಸಿಹಿ ಕುಂಬಳ ಒಂದ್ಸ, ಬಟ್ ಅದಕ್ಕೆ ಒಂದು ರಾ ಸ್ಮೆಲ್ ಇರ್ತದೆ. ಈ ಕ್ಯಾರೆಟಿಗೆ ಆಗಲಿ ಯಾವುದಕ್ಕೆ ಆಗಲಿ ಈ ವೆಜಿಟೇಬಲ್ಸ್ಗಳಲ್ಲಿ ಕೆಲವಕ್ಕೆ ರಾ ಸ್ಮೆಲ್ ಇದ್ದರೆ ಅದು ಅದರಲ್ಲಿ ಒಳ್ಳೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಏನು ನಾವು ಮಾಡಿದ್ರೆ ಸಹ ತುಪ್ಪದಲ್ಲಿ ಅದನ್ನು ಸ್ವಲ್ಪ ಹುರಿದುಕೊಳ್ಬೇಕು, ಸ್ಮೆಲ್ ಸ್ವಲ್ಪ ಹೋಗ್ತದೆ. ಹೌದು. ಒಂದು ಪ್ಲೇಟ್ ಕೊಡಿ, ಇದನ್ನು ತೆಗೆದುಕೊಳ್ಳೋಣ. ಇದು ಖಾಲಿ ಡ್ರೈ ರೋಸ್ಟ್ ಮಾಡಿ ಇದು ಸ್ವಲ್ಪ ಪರಿಮಳ ಬರುವವರೆಗೆ ಇದನ್ನು ನೋಡಿ. ಈಗ ನೋಡಿ ಸ್ವಲ್ಪ ಉಬ್ಬಿತಲ್ಲ ಬಂತಲ್ಲ, ಅಷ್ಟು ತನಕ ಮಾಡಿಕೊಳ್ಳೋದು ಅಷ್ಟೇ. ಸ್ವಲ್ಪ ಬಿಸಿ ಮಾಡ್ಕೊಂಡು ಅಷ್ಟೇ. ಹೌದು, ಆಫ್ ಮಾಡಿದರೆ ಇಲ್ಲಲ್ಲ ಸಣ್ಣ. ಓಕೆ, ಅದರಲ್ಲೇ ಮಾಡು, ಒಂದೇ ಪಾತ್ರೆ. ನಮಗೆ ಹೆಂಗಸರಿಗೆ ಹೆಚ್ಚು ಪಾತ್ರೆ ಆಗಬಾರ್ದು. ಸೊ ಇದರಲ್ಲಿ ಸ್ವಲ್ಪ ಸಿರಿದು ಬೇಡ ಇದು. ಓಕೆ, ನೆಕ್ಸ್ಟ್ ಇದೇ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ, ಓಕೆ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಿದ್ದೇವೆ ಕೇಸಿ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಸಾಕು. ಅದು ಬಿಸಿ ಆಗುವಾಗ ಈ ತುರಿದಿಟ್ಟಂತಹ ಇದು ಯಾಕೆ ಹೀಗೆ ಮಾಡೋದು ಹೇಳಿದರೆ, ಈ ಹಸಿ ಸ್ಮೆಲ್ ಕೆಲವರಿಗೆ ಒಳ್ಳೇದಾಗುದಿಲ್ಲ. ಹೌದು, ಕ್ಯಾರೆಟ್ ಆಕ್ಚುಲಿ ರಾ ತಿಂದ್ರೆ ತುಂಬಾ ಒಳ್ಳೇದು, ಬಟ್ ಹೌದು, ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೆ, ಅಂದ್ರೆ ತುಂಬಾ ಹೊತ್ತು ಮಾಡ್ಲಿಕ್ಕಿಲ್ಲ. ಆ ತುಪ್ಪದ ಫ್ಲೇವರ್ ಅದು ಎಳೆದುಕೊಂಡ್ರೆ ಅದರ ಸ್ಮೆಲ್ ಹೋಯ್ತಂತೇಳಿ ಲೆಕ್ಕ. ಸಾಕು, ಇಷ್ಟೇ ಮಾಡಿಕೊಂಡು ಇದನ್ನು ಸಹ ತೆಗೆದಿಟ್ಕೊಳ್ಳೋದು. ಅದೇ ಪಾತ್ರೆಯಲ್ಲಿ ನಾವು ಇದನ್ನು ತೆಗೆದುಕೊಟ್ಕೊಳ್ಳೋಣ.
ಇನ್ನು ಇದೇ ಬಾಣಲೆಯನ್ನು ಇಟ್ಟುಕೊಂಡು ನಾವು ಇದರಲ್ಲಿ ತೆಂಗಿನ ಎಣ್ಣೆ, ಓಕೆ, ಮತ್ತು ಯಾವ ಎಣ್ಣೆ ಸಹ ಬಳಸ್ಬೋದು. ನಾವು ಕರಾವಳಿಗರು ತೆಂಗಿನ ಎಣ್ಣೆ ಜಾಸ್ತಿಯಾಗಿ ಬಳಸ್ತೇವೆ. ಹೌದು. ಮತ್ತು ಈ ಸಜ್ಜಿಗೆ ಉಪ್ಪುಮ ಎಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಹೆಚ್ಚಾದರೆ ಒಳ್ಳೆ ಸ್ಮೂತಾಗಿ ಬರ್ತದೆ. ಇನ್ನು ಇಷ್ಟು ಎಣ್ಣೆ ಹಾಕಿ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು. ಓಕೆ, ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಹೌದು. ಈಗ ಅದು ಬಿಸಿ ಆಗುವಾಗ ನಾವು ಕಡಲೆ ಬೀಜ ಅಥವಾ ಗೇರು ಬೀಜ ಸಹ ಹಾಕೊಳ್ಬೋದು, ಅದು ಸಾಕ್ತದೆ. ನಟ್ಸ್ ಯಾವ ನಟ್ಸ್ ಅಂತ ನಾವು ಹಾಕೊಳ್ಬೋದು. ಸ್ವಲ್ಪ ಉರಿ ಸ್ವಲ್ಪ ಚೂರು ಸಣ್ಣದು ಮಾಡಿ ಅಂತೆ. ಸಿಮ್ಮಲ್ಲಿ ಇಟ್ಕೊಂಡು. ಹೌದು, ಯಾಕೆ ಇದು ಹಾರ್ತದೆ, ಇದಕ್ಕೆ ಒಂದು ಹಾರುವ ಅಭ್ಯಾಸ ಉಂಟಲ್ಲ. ಅದು ಸ್ವಲ್ಪ ಒಡೆಯುವಾಗ ನೋಡಿ, ಸ್ವಲ್ಪ ಒಡಿಬೇಕಿದೆ, ಯಾಕೆಂದರೆ ಇಲ್ಲದ್ರೆ ಅದು ಬೇಯುವುದಿಲ್ಲ ಅಲ್ಲ, ಅದಕ್ಕೋಸ್ಕರ ಸುರಿಗಿದನ್ನು ಹಾಕ್ಕೊಂಡು ಈಗ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ 1 ಚಮಚದಷ್ಟು. ಅದನ್ನು ಸಜ್ಜಿಗೆ ಮಾಡುವ ಹಾಗೆ ಮಾಡೋದು. ಬಟ್ ಇದನ್ನು ಸ್ವಲ್ಪ ಎಕ್ಸ್ಟ್ರಾ. ಹೌದು, ನಟ್ಸ್ ಎಲ್ಲ ಹಾಕೊಳ್ಳೋದು. ಈವನ್ ಇದರೊಟ್ಟಿಗೆ ಈ ದ್ರಾಕ್ಷಿಯನ್ನು ಸಹ ಸ್ವಲ್ಪ ಹಾಕಿದ್ರೆ ಸಹ ಒಳ್ಳೆದಾಗ್ತದೆ, ಡ್ರೈ ದ್ರಾಕ್ಷಿ. ಹೌದು. ಒಂದು ಸಲ ಮಾಡುವವರೆಗೆ ಮತ್ತೆ ನಮ್ದೇ ಓನ್ ಇಂಗ್ರೀಡಿಯೆಂಟ್ಸ್. ಹೌದು, ನಮ್ಗೆ ಮುಂಚೆ ಏನು ಗೊತ್ತಿತ್ತು, ನಮ್ಮ ಅಮ್ಮಂದಿರನ್ನು ನೋಡಿ 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 ನಾವು ಕಲ್ತು ಮತ್ತೆ ನಾವೇ ಒಂದು ಹೊಸ ಟ್ರೈ ಮಾಡ್ತಾ ಇರೋದು. ಇನ್ನು ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಕಡಿಮೆ, ಹಾಗಾಗಿ 2 ಮೆಣಸನ್ನು ಹಾಕೊಳ್ತಿದ್ದೇನೆ. ಮೆಣಸು ಹೆಚ್ಚು ಬೇಕಿದ್ದವರು ಹೆಚ್ಚು ಹಾಕೊಳ್ಬೋದು. ಇನ್ನು ನೀರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿದರೆ ನೀರುಳ್ಳಿ ಒಳ್ಳೆ ಆಗ್ತದೆ. ಅದು ನಡುವಲ್ಲಿ ಇದರೊಟ್ಟಿಗೆ ಸಿಕ್ಕುವಾಗ ಸ್ವಲ್ಪ ಚೆನ್ನಾಗಿ ಬರ್ತದೆ. ನೀರುಳ್ಳಿ ಸಹ ಹಾಗೆ ಗೋಲ್ಡನ್ ಕಲರ್ ಏನಾಗಲಿಕ್ಕಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಚೂರು ಉರಿ ದೊಡ್ಡದಾಗಲಿ. ಈಗ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆದು ಚೂರು ಕಲರ್ ಚೇಂಜ್ ಆಗಬೇಕು. ಹೌದು, ಆಕ್ಚುಲಿ ಉಪ್ಮಾ ಹೇಳಿದ್ರೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಸ್ಪೆಷಲ್, ಇಲ್ಲದ್ರೆ ಸ್ವಲ್ಪ ಮಾರ್ನಿಂಗ್ ಕೆಲವರಿಗೆ ತುಂಬ ಮೇಲೆ ಸಜ್ಜಿಗೆಯಾ ಹೇಳ್ತಾರಲ್ಲ, ತುಂಬಾ ಜನ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಸಜ್ಜಿಗೆಯ ಅಂತ ಹೇಳೋದಕ್ಕೋಸ್ಕರ ಅದೇ ಕೆಲವರಿಗೆ ಸಜ್ಜಿಗೆ ಹೇಳಿದ್ರೆ ತುಂಬ ಇಷ್ಟ. ನನ್ನ ಅಳಿಯನಿಗೆಲ್ಲ ಸಜ್ಜಿಗೆ, ಅದು ಸಹ ಬನ್ಸಿ ರವೆಯಿಂದ ಮಾಡಿ, ಇದೊಂದು ಬನ್ಸಿ ರವೆಯಿಂದ ಸಹ ಮಾಡ್ಕೊಳ್ಬೋದು. ಈಗ ನಮಗೆ ಸ್ವಲ್ಪ ನೀರು ಕೊಡಿ ಅಂತ ನಿಧಾನಕ್ಕೆ. ಇದು 1 ನಿಮಿಷ. ಈಗ ಈ ಪಾತ್ರೆಯಲ್ಲಿ ನಾವು ಸಜ್ಜಿಗೆ ತೆಗೆದುಕೊಂಡಿದ್ದೇವೆ, ಅದರ 4 ಪಟ್ಟು ನಾವು ನೀರು ಹಾಕೊಳ್ಬೇಕು. ಹೌದು, ಇದನ್ನು ಲೆಕ್ಕದಲ್ಲಿ ಹಾಕೊಳ್ಳುವ, ಇಲ್ಲದಿದ್ದರೆ ಅದು ಹೆಚ್ಚು ಕಮ್ಮಿ ಬರ್ತದೆ. 1 2 3. ಸೊ ಅಳತೆಯಲ್ಲಿ ತಗೊಂಡ್ರೆ ಅದು ಒಳ್ಳೆ ಸ್ಮೂತ್ ಆಗಿ ಸಹ, ಇಲ್ಲದ್ರೆ ಕೆಲವು ಗಟ್ಟಿ ಬರ್ತದಲ್ಲ ಲಾಸ್ಟ್ ಅಂದ್ರೆ ಮಾಡಿ ನಂತರ ಅದು ಗಟ್ಟಿಯಾಗಿರುತ್ತೆ ಸ್ವಲ್ಪ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಆಯಿತು. ಇನ್ನು ಇದು ಕ್ಯಾರೆಟ್ ಸ್ವಲ್ಪ ಸ್ವೀಟೇ ಉಂಟು, ಹಾಗಾಗಿ ನಾನು ಸಕ್ಕರೆ ಹಾಕ್ತಿಲ್ಲ, ಬೆಲ್ಲ ಸ್ವಲ್ಪ ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಪ್ರಕಾರ ಹಾಕೊಂಡ್ರೆ ಆಯಿತು. ನಾನೀಗ 1 ಚಮಚದಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ, ಹೆಚ್ಚು ಬೇಕಿದ್ರೆ ಹೆಚ್ಚು. ಇನ್ನು ಈ ತೆಂಗಿನ ತುರಿಯನ್ನು ಹಾಕಿ, ಹೌದು 1 ಕಪ್ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ತಿರುಗಿಸಿ, ಇದಕ್ಕೊಂದು ಒಳ್ಳೆ ಕುದಿ ಬರಬೇಕು. ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ನೋಡಿ, ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದನ್ನು ಹಾಕೊಂಡು ಹೇಗೆ ಹೇಳಿದರೆ ಕೂಡಲೇ ತಿರುಗಿಸಿಕೊಳ್ಬೇಕು, ಇಲ್ಲದೆ ಗಟ್ಟಿ ಆಗ್ತದೆ. ಸ್ವಲ್ಪ ಹೀಗೆ ನೀರಿರುವಾಗಲೇ ನಾವು ಸ್ವಲ್ಪ ತುಪ್ಪ ಇದಕ್ಕೆ ಹಾಕ್ಕೊಳ್ಬೇಕು. ಹೌದು, ತುಪ್ಪ ಹಾಕೊಂಡ ಕೂಡಲೇ 1 ಚಮಚ, ಹೌದು ತುಪ್ಪ ಹಾಕೊಳ್ಳಿ, ಒಂದು ಸ್ವಲ್ಪ ಹಾಕಿ. ಇನ್ನು ಈ ಕ್ಯಾರೆಟನ್ನು ಹೀಗೆ ಉದುರಿಸಿಕೊಳ್ಳೋದು. ಇದರಲ್ಲಿ ತುಪ್ಪ ಹಾಕಿದ್ರೆ ಇನ್ನು ಒಳ್ಳೆ ಫ್ಲೇವರ್ ಬರುತ್ತೆ ತಿನ್ನುವಾಗ. ಅದು ಸಹ ಕ್ಯಾರೆಟಿಗೆ ತುಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತದೆ ಅಲ್ಲ ಕೂಡ. ಮತ್ತೆ ನೀವು ಬೆಲ್ಲ ಕೂಡ ಹಾಕಿದ್ರಿ. ಹೌದು,
ಸ್ವಲ್ಪ ಸ್ವೀಟ್ ಬರುತ್ತಾ? ಹೌದು, ಅದೇ ನಾನು ಹೇಳಿದೆ, ಬೆಲ್ಲ ಬೇಕಿದ್ದರೆ ಮಾತ್ರ ಹಾಕೊಳ್ಬೋದು. ಕ್ಯಾರೆಟಲ್ಲಿ ಸ್ವಲ್ಪ ಸ್ವೀಟ್ ಉಂಟಲ್ಲ, ಸ್ವಲ್ಪ ಮಕ್ಕಳಿಗೆಲ್ಲ ತಾಯಂದಿರಿಗೆ ಸ್ವಲ್ಪ ಆರೋಗ್ಯಭರಿತ ಫುಡ್ ಕೊಡ್ಬೇಕಂತ ಇಷ್ಟ ಇರ್ತದೆ ಅಲ್ಲ, ಹಾಗಾಗಿ ಇಂಥದ್ದೆಲ್ಲ ಮಾಡಿದರೆ 2 ವರ್ಷ ಆದ್ಮೇಲೆ ಮಕ್ಕಳಿಗೆ ಈ ತರ ಎಲ್ಲ ಮಾಡಿ ಕೊಡ್ಬೇಕು. ಅಂದ್ರೆ ವೆಜಿಟೇಬಲ್ಸ್ ಕೂಡ ಇರುತ್ತೆ, ಸಜ್ಜಿಗೆ ಕೂಡ ತುಂಬಾ ಒಳ್ಳೇದು. ಹೌದಪ್ಪ, ಸಣ್ಣ ಮಕ್ಕಳಿಗೆ 6 ತಿಂಗಳ ನಂತರವೇ ಸಜ್ಜಿಗೆಯನ್ನು ಕೊಡ್ತಾರಲ್ಲ, ಸ್ವಲ್ಪ ಇದು ಹಾಲಿನಲ್ಲಿ ಅದನ್ನು ಕಲಡಿಸಿ ಎಲ್ಲ. ಸೊ ನೋಡಿ, ಹೀಗೆ ಸಾಫ್ಟ್ ಆಗಿ ಬರಬೇಕು. ಕೆಲವರು ಸಜ್ಜಿಗೆ ಮಾಡ್ತಾರೆ, ಅದು ಹೇಗೆ ಆಗ್ತದೆ, ಬಿಡಿ 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 ಬರ್ತದೆ. ಹೀಗೆ ಸ್ವಲ್ಪ ಆಯಿಲ್ಸ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಸ್ವಲ್ಪ ಸಪುರ ಸಜ್ಜಿಗೆ ಅಂದ್ರೆ ಈ ತರನೇ ತಗೊಳ್ಬೇಕು. ಅಂದ್ರೆ ಇನ್ನೊಂದು ಬರುತ್ತಲ್ಲ ಬನ್ಸಿ ರವ, ಅದು ಸಹ ಆಗ್ತದೆ, ಅದರಲ್ಲಿ ಸಹ ಒಳ್ಳೆ ಆಗ್ತದೆ, ಅದರಲ್ಲಿ ಸ್ವಲ್ಪ ಅದರಲ್ಲಿ ಸಹ ಒಳ್ಳೆದಾಗ್ತದೆ. ಕೆಲವರಿಗೆ ಬನ್ಸಿ ರವವೇ ಇಷ್ಟ ಇರೋವರಿದ್ದಾರೆ. ಸಾಕು, ಇಷ್ಟ ಆಗುವಾಗ ಇನ್ನು ಆಫ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು. ಒಳ್ಳೆ ಅಂದ್ರೆ ಲಾಸ್ಟ್ ಎಂಡ್ ಆಗುವಾಗ ಸ್ವಲ್ಪ ಸ್ಮೂತ್ ಆಗಿ ಕಾಣಿಸ್ತಾ ಉಂಟು. ಕರೆಕ್ಟ್. ಇನ್ನು ಸರ್ವ್ ಮಾಡು. ರುಚಿ ರುಚಿಯಾದ ಬಿಸಿ ಬಿಸಿಯಾದ ಕ್ಯಾರೆಟ್ನ ಸಜ್ಜಿಗೆ, ನಾವು ಸಜ್ಜಿಗೆ ಕರೆಯುವ, ಉಪ್ಮಾ ಬೇಡ, ರೆಡಿಯಾಗಿದೆ. ಓಕೆ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಕ್ಯಾರೆಟ್ ಹಾಲ್ದ ಹಾಕಿ. ಓಕೆ, ಚೆನ್ನಾಗಿದೆ, ನೋಡಲಿಕ್ಕೆ ಚೆನ್ನಾಗಿದ್ರೆ ಟೇಸ್ಟ್ ಮತ್ತೆ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಕ್ವಿಕ್ಕಾಗಿ ಮಾಡಿದರು. ಇದಂತೂ ಕ್ಯಾರೆಟ್ ಎಲ್ಲ ಹಾಕಿ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಇದು ಯಾವ ರೀತಿ ಮಾಡ್ಕೊಳ್ಳೋದಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಉಪ್ಮಾ ತಯಾರಿಸುವ ವಿಧಾನ: ಮೊದಲಿಗೆ ರವೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ 2 ರಿಂದ 3 ಚಮಚ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕ್ಯಾರೆಟ್ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಆ ನಂತರ ಸ್ವಲ್ಪ ತೆಂಗಿನ ಎಣ್ಣೆಗೆ ತುಪ್ಪ ಹಾಕಿ ನೆಲಗಡಲೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರವೆಯ 4 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ, ತೆಂಗಿನ ತುರಿ ಹಾಕಿ ಕುದಿಸಿ. ಕುದಿ ಬಂದ ನಂತರ ಹುರಿದಿಟ್ಟ ರವೆ, ಸ್ವಲ್ಪ ತುಪ್ಪ, ಕ್ಯಾರೆಟ್ ತುರಿ ಹಾಕಿ ಬೇಯಿಸಿ. ಕೈ ಬಿಡದೆ ತಿರುವುತ್ತಾ ನೀರು ಆವಿಯಾಗುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಯಾರೆಟ್ ಉಪ್ಮಾ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.